ಕುಡ್ಲ ಸೆಂಟ್ರಲ್ ಮಾರುಕಟ್ಟೆದ ತರಕಾರಿ ವ್ಯಾಪಾರಸ್ಥರಿಗೆ ಲೇಡಿ ಗೋಶನ್ ಪರಿಸರ ಬೊಕ ಇಂದಿರಾ ಕ್ಯಾಂಟೀನ್ ಕೈತಂಡು ತಾತ್ಕಾಲಿಕ ಶೆಡ್ ಪಾಡ್ದು ವ್ಯಾಪಾರಕ್ಕೆ ಅನುಕೂಲ ಮಲ್ತು ಕೊರ್ಪಿನ ಕಾಮಗಾರಿಲೇನು ಮಲ್ತೊಂದುಲ್ಲೇರು ಈ ಪೊರ್ತುಡು ಈ ಜಾಗೆಡು ದುಂಬೆ ತಾದಿ ಬರಿಟ್ಟು ಬೇರೆ ಮಲ್ತೊಂದಿತ್ತಿನಕ್ಲಿಗೆ ತೊಂದರೆ ಆತನು ಅಕ್ಲಿನ ಈ ಜಾಗೆಡ್ದು ಲೆಕ್ಕಾದೇರು ಇತ್ತೆ ಬೇತೆ ಜಾಗೆಲ್ಲ ತೋಜಾದಿಜೇರು ಬೆನ್ಪುನ ವರ್ಗಗೂ ತಾದಿ ಬರಿ ವ್ಯಾಪಾರಸ್ಥರಿಗೆ ಸೂಕ್ತ ವ್ಯವಸ್ಥೆ ಮಲ್ತು ಕೊರಡು ಪಂಡದು ಶಾಸಕರು ಶ್ರೀ ಯುಟಿ ಖಾದರನ ಮುತಾಲಿಕೆಡು ಪಾಲಿಕೆದ ವಿರೋಧ ಪಕ್ಷ ನಾಯಕರು ರೌಫ್ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಭಾಸ್ಕರ್ ಕಾರ್ಪೊರೇಟರ್ ನವೀನ್ ಡಿಸೋಜ ಮೊಕಲು ಒಟ್ಟು ಸೇರಿದು ಮೇಯರ್ ದಿವಾಕರ್ ಮಹಾನಗರ ಪಾಲಿಕೆ ಆಯುಕ್ತರು ಅಜಿತ್ ಕುಮಾರ್ ಹೆಗ್ಡೆ ಉಪ ಆಯುಕ್ತರು ಸಂತೋಷರಿಗೆ ಮನವಿ ಕೊಡದು ಪಾತ್ರಕತೆ ನಡಪಾಯರು. ಸ್ಕ್ಯಾನ್ ಕೋಡ್ ಇದೆ ಸರ್, ಆ ಸ್ಕ್ಯಾನ್ ನಾವು ಜಸ್ಟ್ ಮೊಬೈಲಲ್ಲಿ 132 ಇನ್ನೊಂದು ಬಾಟಲಿ ಇರುತ್ತೆ ಸರ್. ಇಷ್ಟನ್ನು ಸೇರಿಸ್ಕೊಂಡು ನಮಗೆ ಸಮಯ ಅರೌಂಡ್ ನಮಗೆ 230-240ವರೆಗೆ ಬರುತ್ತೆ ಸರ್. ಅಷ್ಟು ಸರ್ ನಾವೇನು ಮಾಡ್ತಿದ್ದೀವಿ ಅಂದರೆ ಫಸ್ಟ್ ಬಿಟ್ಟು 240 ಹೌದು ಸರ್. ಅದಲ್ಲದೆ ಮತ್ತೆ ನಮಗೆ ಸೆಂಟ್ರಲ್ ಮಾರ್ಕೆಟ್ ಹೊರಗಡೆ ಸುತ್ತಮುತ್ತ ಅಲ್ಲಿ ಇದನ್ನ ತೊಗೊಂಬಂದು 244 ಇದ್ದಾರೆ ಸರ್. ಅವ್ರು ಸಪ್ರೇಟ್ ಸರ್. 488 ಹಾಂ ಸರ್. ಇವಾಗ ನಮಗೆ ಬೇಸಿಕಲಿ ಬೇಕಾಗಿರೋದು ಯಾರಿಗೆ ಅಂದರೆ 106 ಮತ್ತು 132 ಜನಕ್ಕೆ. 106 ಜನಕ್ಕೆ ಏನು ಮಾಡ್ತಿದೆ ಅಂದರೆ ಅದರಲ್ಲೂ ಸ್ಪೆಷಲಿ ವಿ ಐಡೆಂಟಿಫೈಡ್ ಆಸ್ ಲೈಕ್ ವೆಜಿಟೇಬಲ್ ಮತ್ತು ಫ್ರೂಟ್ ಸ್ಟಾಲ್ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಅದು ಕೊಡ್ತಾ ಇದೆ. ಅವ್ರಿಗೆ ಏನು ಮಾಡ್ತಾ ಇದೆ ಅಂದರೆ ಈ ಟೌನ್ ಹಾಲ್ ಪಾರ್ಕ್ನಿಂದ ಇಂದಿರಾ ಕ್ಯಾಂಟೀನ್ ಕಾರ್ನರ್ ಅವರಿಗೆ ಮತ್ತು ಅದೇ ರೀತಿ ಲೇಡಿ ಗೋಶನ್ನಿಂದ ಕಲ್ಪನಾ ಸ್ವೀಟ್ಸ್ ಈ ರೀತಿ 3 ಇದನ್ನು ಲೇಯರ್ಸ್ ಮಾಡ್ಕೊಂಡು ಅಲ್ಲಿ 140ವರೆಗೆ ಬರುತ್ತೆ ಸರ್. 106ರಲ್ಲಿ ಸಹ ನಾವೇನು ಮಾಡ್ತಾ ಇದ್ದೀವಿ, ಯಾರು ಟ್ರೇಡ್ ಲೈಸೆನ್ಸ್ ಇದ್ದಾರೆ, ಟ್ರೇಡ್ ಲೈಸೆನ್ಸ್ ತೊಗೊಂಡು ಯಾರು ಇದನ್ನು ತೀರ್ಕೊಂಡಿರ್ತಾರೆ ಮತ್ತು ಬೇರೆಯವ್ರಿಗೆ ಯಾರಿಗೋ ಕೊಟ್ಟು ಏನೇನೋ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಇವಾಗ ಪಟ್ಟಿ ನಾವು ತೊಗೊತಾ ಇದ್ದೀವಿ. ಅವ್ರ ಕಡೆಗೆ ಏನಾಗುತ್ತೆ ಅಂದರೆ ನಮಗೆ ಸೋಷಿಯಲ್ ಡಿಸ್ಟೆನ್ಸ್ನೂ ಅನುಕೂಲ ಆಗುತ್ತೆ, ಮಧ್ಯದಲ್ಲಿ ಓಡಾಡೋಕ್ಕೆ ಜನರಿಗೂ ಕೊಡ್ತೀವಿ. ಅವಾಗ ಏನಂದರೆ ಜಾಸ್ತಿ ಜನನೂ ಕೂಡ್ಬೋದು. ಇವರು ಏನು ಮಾಡ್ತಾರೆ ಅಂದರೆ ಬರೀ ತಳ್ಳಗಾಡಿದಲ್ಲಿ ಏನಾಗುತ್ತೆ ಹಾಂ. ಸೊ ಅವಾಗ ಏನಾಗುತ್ತೆ ಅಂದರೆ ಇವಾಗ ಜಾಸ್ತಿ ಸ್ಪೇಸ್ ಬೇಕಾಗಿಲ್ಲ, ಸಮಯ ಅರೌಂಡ್ 4x4 ಅಥವಾ 6 ಇಷ್ಟರೊಳಗಡೆ ಮುಗಿತಾ ಹೋಗುತ್ತೆ. ಅಲ್ಲಿ ನಾವು ಅಷ್ಟು ಜನಕ್ಕೆ ಶಿಫ್ಟ್ ಮಾಡ್ತೀವಿ. ಇನ್ನು ಈ ಅಲ್ಯೂಮಿನಿಯಮ್ಮು ಹೌದು ಸರ್, ಇದರಲ್ಲಿ ಎಷ್ಟು ಉಳಿಕೆ ಆಗುತ್ತೆ ಅಷ್ಟು ನೋಡ್ಕೊಂಡು ಇಲ್ಲಿನೂ ಕೊಟ್ಕೊಂಡು ಒಂದು ವೇಳೆ ಏನಾದರೂ ಇವ್ರದ್ರಲ್ಲಿನೂ ಸಹ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಮಾಡೋರಿಗೆ ಅಂದರೆ ಅಲ್ಲಿನೂ ಸಹ ಆಪ್ಷನ್ಸ್ ಇದೆ. ಇನ್ನೇ ಇಮ್ತಿಯಾಜ್ ಅಂತ ಹೇಳ್ಬಿಟ್ಟು ಅವ್ರ ಕಡೆ ಒಬ್ಬರು ಲೀಡರ್ ಇದ್ದಾರೆ ಸರ್, ಅವರು ಮಾತಾಡಿದ್ರು, ಅವ್ರಿಗೂ ಅದನ್ನೇ ಹೇಳಿದೆ, ನಮಗೆ ಇಲ್ಲಿಂದ ಆಪ್ಷನ್ಸ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ದೇನೆ. ಇನ್ನು ಉಳಿದಿದ್ದು ಅಲ್ಯೂಮಿನಿಯಮು ಈ ಬೇರೆ ಬಟ್ಟೆದು ಈ ಥರ ಬೇರೆ ಬೇರೆ ಸಣ್ಣ ಪುಟ್ಟ ಶಾಪ್ಸ್ ಇದ್ದಾವೆ ಸರ್. ಅದೇ 2 ಬಿಲ್ಡಿಂಗಲ್ಲಿ. ಆ ಬಿಲ್ಡಿಂಗ್ ಅವರಿಗೆ ನಮ್ಮ ಉರ್ವಾ ಮಾರ್ಕೆಟ್ನಲ್ಲಿದೆ ಸರ್. ಉರ್ವಾ ಮಾರ್ಕೆಟ್ ಮತ್ತು ಅಳಿಕೆದಲ್ಲಿ ಅಲ್ಲಿ ಅವರಿಗೆ ಆಪ್ಷನ್ಸ್ ಕೊಡ್ತಾ ಇದ್ದೀವಿ. ಅವ್ರು ಇವತ್ತು ಮಧ್ಯಾಹ್ನ 3ವರೆಗೆ ನೋಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ತಾತ್ಕಾಲಿಕವಾಗಿ 3 ತಿಂಗಳವರೆಗೆ ಸ್ಮಾರ್ಟ್ ಸಿಟಿ ಕನ್ಸ್ಟ್ರಕ್ಷನ್ ಆಗೋವರೆಗೂ ಮಾತ್ರ ಸರ್. ಅದು ಯಾವುದನ್ನು ಸಹ ಇದು ಪರ್ಮನೆಂಟ್ ಬೇಸಿಸ್ ಅಲ್ಲ ಅಂತ ಅದೊಂದು ಕ್ಲಿಯರ್ ಆಗಿದೆ. ಇನ್ನು ಇದು ಅಲ್ಲದೆ 28 ಮಟನ್ ಸ್ಟಾಲ್ ಅಂದರೆ ಮೀಟು, ಫಿಶ್ಶು, ಚಿಕನ್ ಈ 3 ಇದ್ದಾವೆ. ಆ 28 ಜನ ಇದ್ದಾರೆ. 28 ಜನನೂ ಅವ್ರಿಗೂ ಸಹ ಹೇಳಿದ್ದು ಮಧ್ಯಾಹ್ನ ಉರ್ವಾ ಮಾರ್ಕೆಟ್ನಲ್ಲಿ ಕೆಳಗಡೆ ಒಂದು 6 ಚಿಕನ್ ಸ್ಟಾಲ್ ಇದೆ, 4 ಮಟನ್ ಸ್ಟಾಲ್ ಇದೆ. ಇನ್ನು ಉಳಿದಿದ್ದೆಲ್ಲನೂ ಸಹ ಒಂದು ಲೇಯರಲ್ಲಿ ಒಂದು ಲೈನಲ್ಲಿ ಫಿಶ್ ಸ್ಟಾಲ್ ಇದೆ. ನೀವು ಅಲ್ಲಿ ಚೂಸ್ ಮಾಡ್ಕೊಳ್ಳಿ, ಅಲ್ಲಿ ನೀವು ತಾತ್ಕಾಲಿಕವಾಗಿ ಶಿಫ್ಟ್ ಆಗಿ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಂಡಿದ್ದಾರೆ. ಅವ್ರು ಇವತ್ತು ಮಧ್ಯಾಹ್ನ ಅವ್ರು ನೋಡ್ತೀನಿ ಅಂತ ಹೇಳಿದ್ದಾರೆ ಸರ್. ಐಟೆ ಸ್ಟಾಪ್ ಮಾಡ್ತೀವಿ, ಐಟೆ ಗ್ಯಾಪ್ ಬಿಟ್ಟು ನಿಕ್ಲೆ ಎಲ್ಲ ಕೊರ್ಕಂದಲ್ಲ ಮುಜರ್ತಿಗೆ ಮುಂತ ಶಿಫ್ಟ್ ಹೆಂಗಂತ ಅದು ಬೆಟರ್. ಆಮೇಲೆ ಇದು ಯಾವ ಸಹ ಖಾಲಿನೇ ಇರುತ್ತೆ ಸರ್. ಅದು ಸರಿ. ಅದೀಗ ನೀವು ಹೇಳೋದು ಇಲ್ಲಿ ಏನಾಗ್ತದೆ, ನೀವು ಟೆಂಪರ್ ಅಂತ ನೀವು ಮಾಡ್ತೀರಿ, ಮತ್ತೆ 3 ತಿಂಗಳಲ್ಲಿ ಸೆಟ್ ಆಗ್ತದೆ. ಇದು ರೋಡ್ ಸೈಡ್ ಇದಾಗ್ತದೆ. ಮತ್ತೆ ನೀವು ಅಲ್ಲಿದ್ದು ನನಗೆ ಅದು ಬೇಡ, ನನಗೆ ಇದೇ ಸಾಕಂತ ಹೇಳ್ತಾರೆ. ಉರ್ಗ ಮಾರ್ಕೆಟ್ ಅಲ್ಲಿ ಸೇಮ್ ನಮ್ಗೆ ಮೇಲೆ ಯಾವ್ದು ಕೆಳಗೆ ಯಾವ್ದು ಅಂತ ಹೇಳಿಕೊಂಡು ನಮ್ಗೆ ಇದು ಈಸಿ ಅಂತ ಹೇಳಿ ಅವನು ಕಂಫರ್ಟ್ ನೋಡಿ. ಮೀನ್ ಮಾರ್ಕೆಟ್ ಅವರೆಲ್ಲ ಮತ್ತೆ ಸಣ್ಣ ಅಂಗಡಿ ಅವರೆಲ್ಲ ಕಂಫರ್ಟಬಲ್ ಕಂಫರ್ಟ್ ನೋಡಿದಿಲ್ಲ, ಅವ್ರು ಈಸಿ ಮೆಥಡ್ ಬಿಸ್ನೆಸ್ ಜನರು ಕೂಡ ಅಷ್ಟೇ. ನೀವು ಚಂದ ಬಿಲ್ಡಿಂಗ್ ಮಾಡಿ ಪಾರ್ಕ್ ಮಾಡಿ ನಡೆಯುವಂತ ನಡೆಯುವುದಿಲ್ಲ, ಕಾರ್ ಹತ್ರ ಇರುವಂತ ನಡೀಲಿಕ್ಕೆ ಉದಾಸೀನ ಇವರಿಗೆ ಅಷ್ಟೇ. ಯಾರು ಅದು ನೀವು ನೋಡ್ಬೇಕಾಗ್ತದೆ. ಕದ್ರಿ ಮಾರ್ಕೆಟ್ ನೋಡಿ, ಕದ್ರಿ ಮಾರ್ಕೆಟ್ ಕೂಡ ಎಷ್ಟು ಚೆನ್ನಾಗಿ ರೋಡ್ ಸೈಡ್ ಅಲ್ಲ, ಜನರಿಗೂ ಈಸಿ, ಇವರಿಗೂ ಈಸಿ, ಬಿಸ್ನೆಸ್ ಡಬಲ್ ಆಗ್ತದೆ. ಯಾಕೆ ರೋಡ್ ಸೈಡ್ ಬೇರೆ ಕಡೆ ಬರೋ ಅಲ್ಲಿ ನಿಲ್ಲಿಸಿಕೊಂಡು ಒಳಗೆ ಶಾಪ್ ಇಲ್ಲ, ಇವರು ಆಗ್ತಾರೆ. ನಾನು 90 ರೂಪಾಯಿ ಆಗ್ತಾರೆ, ಇವರು 100 ರೂಪಾಯಿ ಆಗ್ತಾರೆ. ಆಗ ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ನೀನು ಅವ್ರು ಹೋಗ್ತದೆ ಸರ್, ನನ್ನ ಪಾತ್ರ ಸರ್
ಆಕ್ಚುಲಿ ಸೋಷಿಯಲ್ ಡಿಸ್ಟೆನ್ಸ್ ಆಗ್ತದೆ ದೂರ ಸ್ವಾಭಿಮಾನಿಯಾದ ಬೆನ್ಪುನ ವರ್ಗಗ್ ಬದುಕಿನ ಯೋಜನೆ ರೂಪಿಸಾವಡು ಪಂಡದು ತಂಕುಲು ಪಾತಿರ್ದು ಒತ್ತಾಯ ಮಲ್ತದ ಆಯ್ನಾಥ ಬೋಗಡ ಅಕ್ಲಿಗೆ ಜಾಗೆ ತೋಜಾವ ಪಂಡದು ಭರವಸೆ ಕೊಡ್ತೇರು ಪಂಡದು ಶಾಸಕರು ಶ್ರೀ UT ಖಾದರ್ ಈ ಪೊರತು ತೆರಿಪಾಯರು. ಮಂಗಳೂರು ನಗರದ ಸೆಂಟ್ರಲ್ ಮಾರ್ಕೆಟ್ನ ವ್ಯಾಪಾರಸ್ಥರಿಗೆ ಮಂಗಳೂರಿನ ಲೇಡಿ ಗೋಶನ್ ಪರಿಸರ ಮತ್ತು ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ತಾತ್ಕಾಲಿಕವಾದ ಆ ಶೆಡ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಆ ಪ್ರದೇಶದಂಥ ಬೀದಿ ಬದಿ ವ್ಯಾಪಾರಸ್ಥರು ಯಾರು ಅಧಿಕೃತವಾಗಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪರವಾನಗಿಯನ್ನು ಪಡೆದಿದ್ದಾರೆ ಇವರನ್ನು ಇವತ್ತಲ್ಲಿ ಎತ್ತಂಗಡಿ ಮಾಡಲಾಗಿದೆ. ಆ ಒಂದು ಸ್ಪಷ್ಟವಾದ ಜಾಗವನ್ನು ಕೂಡ ಇವರಿಗೆ ತೋರಿಸಿರಲಿಲ್ಲ. ಈ ಒಂದು ದುಡಿಯೋ ವರ್ಗಕ್ಕೆ ಈ ಒಂದು ಸಂಬಂಧಪಟ್ಟಾಗ ಸಮಸ್ಯೆ ಇದ್ದಾಗ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ವಿರೋಧ ಪಕ್ಷ ನಾಯಕರಾದಂಥ ರೌಫ್ರವರು, ಮಾಜಿ ಮೇಯರ್ ಆಗಿರುವಂಥ ಶಶಿಧರ ಹೆಗ್ಡೆ ಅವರು, ಮಾಜಿ ಮೇಯರ್ ಆಗಿರುವಂಥ ಭಾಸ್ಕರ್ ಅವರು ಹಾಗೂ ಕಾರ್ಪೊರೇಷನ್ ನಮ್ಮ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಸದಸ್ಯರಾದ ನವೀನ್ ಡಿಸೋಜ್ ಅವರು ನಾವೆಲ್ಲರೂ ಕೂಡ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆದಂಥ ದಿವಾಕರ್ ಹಾಗೂ ಮಂಗಳೂರಿನ ಕಮಿಷನರ್ ಆಗಿದ್ದ ಅಜಿತ್ ಕುಮಾರ್ ಮತ್ತು ಡೆಪ್ಯೂಟಿ ಕಮಿಷನರ್ ಅಂತ ಸಂತೋಷ್ ಚರ್ಚೆ ಮಾಡಿ ಆ ಒಂದು ವರ್ಗ ಯಾರು ಇವತ್ತು ದುಡಿತಾ ಇದ್ದಾರ ಅವರಿಗೆ ಕೂಡ ಸ್ವಾಭಿಮಾನ ಬದುಕನ್ನು ಕಾಣಿಸಲಿಕ್ಕೆ ಒಂದು ಯೋಜನೆ ರೂಪಿಸಬೇಕಂತೇಳಿ ನಮ್ಮ ಒತ್ತಾಯ ಮಾಡಿದ್ದೇವೆ, ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ಇವತ್ತು ಚರ್ಚೆ ಮುಖಾಂತರ ಈ ಒಂದು ಯಾರು ಇವತ್ತು ಈ ಲೇಡಿ ಗೋಶನ್ ಪರಿಸರದಲ್ಲಿ ಆ ಬೀದಿ ವ್ಯಾಪಾರ ಮಾಡ್ತಾಯಿದ್ರ ಇವತ್ತು ಈ ಒಂದು ತಾತ್ಕಾಲಿಕ ಕಟ್ಟಡಕ್ಕೆ ಸಮಸ್ಯೆ ಆಗಿದೆ, ಅವರಿಗೆ ಸೂಕ್ತವಾದ 3 ತಿಂಗಳ ತನಕ ಏನಲ್ಲಿ ತಾತ್ಕಾಲಿಕ ಕಟ್ಟಡ ಇವತ್ತು ಇರ್ತದೆ ಅಲ್ಲೇ ತನಕ ಈ ಒಂದು ವರ್ಗದವರಿಗೆ ಬೇರೆ ಕಡೆ ಉತ್ತಮವಾದ ಸ್ಥಳದಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟು ಅವರ ದೈನಂದಿನ ವ್ಯಾಪಾರಕ್ಕೆ ಯಾವುದೇ ಅಡಚಣೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವುದಾಗಿ ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ಈ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಬಹುಶಃ ನಮಗೆ ಇದಕ್ಕೆ ಸಹಕರಿಸಿದಂತಹ ನಮ್ಮ ವಿರೋಧ ಪಕ್ಷ ನಾಯಕರಂಥ ರೌಫ್ ಬಜಲ್ ಅವರಿಗೂ, ಮಾಜಿ ಮೇಯರ್ ಆಗಿದ್ದ ಶಶಿಧರ ಹೆಗ್ಡೆ ಅವರಿಗೂ, ಮಾಜಿ ಮೇಯರ್ ಭಾಸ್ಕರ್ ಅವರಿಗೂ, ನಮ್ಮ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಕಾರ್ಪೊರೇಟರ್ ನವೀನ್ ಡಿಸೋಜಾ, ಅದ್ರ ಜೊತೆ ಮೇಯರ್ ಮತ್ತು ಕಮಿಷನರಿಗೂ ಅಧಿಕಾರಿ ಕೂಡ ನಮ್ಮ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾರೆ.